ನಮಗೆ ಕೋಟೆಗಾರು ಸೇವಾ ವ್ಯವಸಾಯ ಸಂಘದವರು ಪುಸ್ತಕ, ಲೇಖನ ಸಾಮಗ್ರಿ ಎಲ್ಲವನ್ನು ವಿತರಿಸಿದ್ದಾರೆ. ಹಾಗೂ ನಮ್ಮ ಪೋಷಕರಾದಂತಹ ಶ್ರೀತ ಗಣೇಶ್ ಇವರು ಶಾಲೆಗೆ ಒಂದು ಕುಡಿಯುವ ನೀರಿನ ಟ್ಯಾಂಕಿಯನ್ನು ಶಾಲೆಗೆ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮಗಳು ನಾವು ಇವತ್ತು ಹಮ್ಮಿಕೊಟ್ಟಿದ್ದೇವೆ. ಈ ವೇದಿಕೆಯನ್ನು ಅಲಂಕರಿಸಲಿಕ್ಕೆ ಬರಬೇಕಾಗಿದೆ ನಮ್ಮ ಶಾಲಾ SDMC ಅಧ್ಯಕ್ಷರು ಶ್ರೀತ ಯೋಗೀಶ್ ಆಚಾರ್ಯ ಇವರನ್ನು ಶಾಲಾ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀತ ಕಿಶೋರ್ ಇವರು ಸೋಮೇಶ್ವರ ಪಂಚಾಯತ್ ಮಾಜಿ ಸದಸ್ಯರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಡ್ತಾ ಇದ್ದಾರೆ. ಶ್ರೀತ ದಯಾನಂದ್ ತೊಕ್ಕೊಟ್ಟು ಮಾಜಿ ಸದಸ್ಯರು ಉಳ್ಳಾಲ ಪುರಸಭೆ ಹಾಗೂ ಕಾರ್ಯಕ್ರಮದ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಯುತ ವಸಂತರಾಯ್ BK ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿ. ಇದೀಗ ಮೊದಲಿಗೆ ಪ್ರಾರ್ಥನೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಹೇ ಶಾರದೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿಕ್ಕಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಯುತ ವಸಂತರಾಯ್ BK. ನಮ್ಮ ಶಾಲೆಯ 22-23 ಶೈಕ್ಷಣಿಕ ಸಾಲಿನಲ್ಲಿ ನಮಗೆ ಉಚಿತವಾಗಿ ಪುಸ್ತಕ ಕೊಟ್ಟಂಥ KK ಕೃಷ್ಣ ಶೆಟ್ಟರು ಮತ್ತು ಗಣೇಶ್ ಅವರ ಸಂಘ ಸಂಸ್ಥೆಯಿಂದ ಸಿಕ್ಕಿದಂಥ ನೀರಿನ ಟ್ಯಾಂಕ್, ಜೊತೆಗೆ ನಮ್ಮ ಶಾಲೆಯಲ್ಲಿ ಎಷ್ಟೋ ವರ್ಷಗಳಿಂದ ಅಡುಗೆಯನ್ನು ನಿರ್ವಹಿಸಿದಂಥ ಸೀತಕ್ಕನವರು ಇವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದೇ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಪ್ರಥಮವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತಾ ಎಲ್ಲರನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ. ನಮ್ಮ ಶಾಲೆಯ SDMC ಅಧ್ಯಕ್ಷರಂತ ಯೋಗೇಶ್ ಆಚಾರ್ಯರಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಅವರಿಗೆ ಎಲ್ಲ ಹತ್ತಿರದ ಸಂಘ ಸಂಸ್ಥೆಗಳನ್ನು ಇವತ್ತು ಕರೆದದ್ದು. ಯಾಕಂದ್ರೆ ಶ್ರೀಯುತ ವಸಂತರಾಯ್ ಅವರು ಹೊಸದಾಗಿ ಇಲ್ಲಿ ಶಾಲೆಯಲ್ಲಿ ಪ್ರಭಾರವನ್ನು ಸ್ವೀಕರಿಸಿದ್ದಾರೆ. ಹಾಗೆ ಒಂದು ಪರಿಚಯ ಮತ್ತು ನಮಗೆ ಊರಿನವರ ಎಲ್ಲರ ಬೆಂಬಲ ಬೇಕು ಅಂತ. ಹಾಗಾಗಿ ಇವತ್ತು ಆದಿತ್ಯವಾರ ಅಂತ ಹೇಳಿ ನಾವು ಕರೆದ, ಯಾಕಂದ್ರೆ ಬಿಡುವಿನ ವೇಳೆ ಇವತ್ತು, ಯಾಕಂದ್ರೆ ಎಲ್ಲರೂ ಕೆಲಸಕ್ಕೆ ಹೋಗುವವರು, ಹಾಗೆ ಇವತ್ತು ಫ್ರೀ ಇರ್ಬೋದಂತ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಸಂಸ್ಥೆಗಳಲ್ಲಿ ಬಂದಂತ ಯಾರಾದ್ರೂ ಒಬ್ಬರು ಪರವಾಗಿ ಅಧ್ಯಕ್ಷರನ್ನು ಮತ್ತು ಕಾರ್ಯದರ್ಶಿಯನ್ನು ಬರ್ಲಿಕ್ಕೆ ಹೇಳಿದ್ದೇವೆ. ನಾವು ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಕಾಣ್ತದೆ. ಇದರಲ್ಲಿ ಇದ್ದವರು ಶ್ರೀಯುತ ಪ್ರವೀಣ್ BN ಅಧ್ಯಕ್ಷರು ಸತ್ಯನಾರಾಯಣ ಮಂದಿರ ಬಗಂಬಿಲ್. ಅದೇ ರೀತಿ ಶ್ರೀಮತಿ ಸುನೀತಾ ಅಧ್ಯಕ್ಷರ ಶಿವಶಕ್ತಿ ಮಹಿಳಾ ವಿಭಾಗ ಬಗಂಬಿಲ. ಬರಲಿಕ್ಕೆ ಅವರ ಸದಸ್ಯರು ಯಾರಾದರೂ ಜಲಜಾಕ್ಷಿ ನಮ್ಮ ಸದಸ್ಯರು ಕೋಟೆಗಾರ ಪಟ್ಟಣ ಪಂಚಾಯತ್ ಅನಾರೋಗ್ಯದ ಬರ್ಲಿಕ್ಕೆ ಆಗ್ಲಿಲ್ಲ, ಅವರನ್ನು ಈ ಸಂದರ್ಭ ಸ್ವಾಗತಿಸ್ತಾ ಶ್ರೀಯುತ ಅಶೋಕ್ ಅಧ್ಯಕ್ಷರು ಹಿಂದೂ ಯುವ ಸೇನೆ ಬಗಂಬಿಲ ಅವರ ಪರವಾಗಿ ಯಾರಾದರೂ ಬಂದಿದ್ರೆ, ಶ್ರೀಯುತ ಮಿತ್ರೇಶ್ ಅಧ್ಯಕ್ಷರು ಬಗಂಬಿಲ ಫ್ರೆಂಡ್ಸ್ ಕ್ಲಬ್ ಬಗಂಬಿಲ, ಹಾಗೆ ಶ್ರೀಯುತ ರಿತೇಶ್ ಅಧ್ಯಕ್ಷರು ನಾಗರಿಕ ಸೇವಾ ಸಮಿತಿ, ಅದೇ ರೀತಿ ಶ್ರೀಯುತ ಸತ್ಯಪ್ರಸಾದ್ ಅಮೃತನಗರ ಸೇವಾ ಸಮಿತಿ ಬಗಂಬಿಲ. ಎಲ್ಲರನ್ನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಆಗಮಿಸಿದ್ದಾರೆ ನಮ್ಮ ಮೀಡಿಯಾದ ಶ್ರೀಯುತ ಆಸಿಫ್ ಅವರು ಹೊಸಕರಲ್ಲ, ಅವರನ್ನು ನಮ್ಮ ಸರ್ ಗುರುತಿಸಲಿಕ್ಕೆ ಗೌರವಿಸಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾರೆ. ಬನ್ನಿ. ಮಣಿಗಳೇ, ಮಕ್ಕಳ ಪೋಷಕರೇ, ನಮ್ಮ ಮಕ್ಕಳೇ ಹಾಗೂ ಬಂದಂಥ ಗಣ್ಯ ವ್ಯಕ್ತಿಗಳೇ, ಅದು ಬಗಂಬಿಲ ಶಾಲೆ ನಾನು ಹೇಳೋದಕ್ಕಿಂತ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರ್ತದೆ. ನಾನು ಇತ್ತೀಚೆಗೆ ಇಲ್ಲೇ ಕಲ್ಲರಕೋಡಿ ಶಾಲೆ ಅಂದರೆ ಮಂಜನಾಡಿ ಮೇಲ್ಭಾಗ ಬಂಟ್ವಾಳದ ಎಂಡಲ್ಲಿ ಇದ್ದವನು.
ಸರ್ ನಾನು ಮೊದಲೇ ಪರಿಚಯ ಇದೆ ನನಗೆ. ಹಾಗೆ ನನಗೆ ಸಾಧಾರಣ ಪರಿಚಯ ಇದೆ, ಮುಖತಃ ಭೇಟಿಯಾಗಿ ಯಾರನ್ನು ಇದು ಇರಲಿಲ್ಲ ನನಗೆ. ಹಾಗೆ ನನಗೆ ಅಲ್ಲಿಯೇ ಬರುವಂಥ ಸಂದರ್ಭ ಇರಲಿಲ್ಲ, ಯಾಕಂದರೆ ನನಗೆ ಮನೆಗೆ ಹತ್ತಿರ ಒಂದು ಶಾಲೆ. ಕೊನೆಗೆ ಒಂದು ಟ್ರಾನ್ಸ್ಫರ್ ವಿಷಯದಲ್ಲಿ ಹಾಕುವಾಗ ನನಗೆ ಸಿಕ್ಕಿತ್ತು, ಅದನ್ನು ಸೆಲೆಕ್ಟ್ ಮಾಡಿದ್ದು ಬಗಂಬೇಲ. ಯಾಕಂದರೆ ತುಂಬ ಶಾಲೆಗಳಿದ್ದವು ಇಲ್ಲಿ, ಮಾಡೂರು, ಕುಂಕಲ ಇದೆಲ್ಲ ಇತ್ತು ಶಾಲೆ. ಅದನ್ನೆಲ್ಲ ಬಿಟ್ಟು ನಾನು ಇಲ್ಲಿ ಏನೋ ನನಗೆ ಸಿಕ್ಕಿದ ಚಾನ್ಸು. ಯಾಕಂದರೆ ಇಲ್ಲಿಯೂ ಕೂಡ ನಮಗೆ ದುಡಿಯುವಂಥ ಒಂದು ಮಕ್ಕಳಿಗೆ ಒಂದು ಪಾಠ ಹೇಳುವಂಥ ಯೋಗ ಸಿಕ್ಕಿದೆ ನನಗೆ. ಹಾಗೂ ನಿಮ್ಮಂಥ ಗಣ್ಯ ವ್ಯಕ್ತಿಗಳ ಅಧೀನದಲ್ಲಿ ಸೇವೆ ಮಾಡುವಂಥ ಒಂದು ಅಧಿಕಾರ ಸಿಕ್ಕಿದೆ ನನಗೆ. ಹಾಗೆಯೇ ಬಗಂಬೇಲ ಶಾಲೆಗೆ ಬರುವಾಗ ಬಗಂಬೇಲ ಒಂದನೇದಾಗಿ ಸಾಧಾರಣ ನಾನು ಮೊದಲಿದ್ದಂಥ ಶಾಲೆ ಸಾಧಾರಣ ಅಲ್ಪಸಂಖ್ಯಾತರು 95% ಅವರೇ ಇದ್ದವರು. ಅಲ್ಲಿ ಬರುವಾಗ ನೀವು ಯಾಕೆ ಹೋದ್ರಿ ಎಂಬ ಕೇಳುವವರು ಜಾಸ್ತಿ. ಯಾಕಂದ್ರೆ ಸಾಧಾರಣ ಕೆಲವು ಶಾಲೆಯಲ್ಲಿ ಶಾಲೆ ಬೆಸ್ಟ್ ಬರುವವರು ಜಾಸ್ತಿ, ಅಥವಾ ಇನ್ನೇನಾದ್ರು ಬೇರೆ ಪ್ರಕರಣದಲ್ಲಿ ಬರುವವರು ಜಾಸ್ತಿ. ಆದರೆ ನಾನು ಹಾಗೆ ಬರಲಿಲ್ಲ. ನನಗೆ ಅಲ್ಲಿದ್ದ ಮನೆಯವರೆಲ್ಲರೂ ಕೂಡ ಬೇರೆ ಧರ್ಮವಾದರೂ ಕೂಡ ನಾನು ಆ ಮನೆಯವರ ಹಾಗೆ ಇದ್ದವರು. ನಾನು ಹೋಗುವ ಮೊದಲು ಅವರಿಗೆ ಯಾರಿಗೂ ಹೇಳಿಲ್ಲ. ಅಲ್ಲಿ ಇದ್ದ ಪಂಚಾಯತಿ ನವಾಜ್ ಇರ್ಬೋದು, ಸಿದ್ದಿಕ್ ಪಾಳೆಯವರು ಇರ್ಬೋದು, ನಮ್ಮ ಪ್ರೇಮಾನಂದ ರೈಗಳು ಇರ್ಬೋದು, ಮತ್ತು ಐತಪಣ ಇದ್ದಾರೆ, ಮತ್ತು ವಿಶ್ವನಾಥ ಕಟೀಲ್, ಇವರೆಲ್ಲ ನಮಗೆ ಭಾರಿ ತುಂಬ ಆತ್ಮೀಯರು ನಮಗೆ. ಅವರೆಲ್ಲ ಕೇಳಿದ್ರು. ನಾನು ಬಂದ ಮೇಲೆ ಅವರಿಗೆ ವಿಷಯ ತಿಳಿಸಿದ್ದೆ. ಬರುವ ಮೊದಲು ಹೇಳಿದೆ, ಯಾಕಂದರೆ ಬರುವ ಮೊದಲು ಅವರೆಲ್ಲ ಬ್ರೇಕ್ ಆಗ್ತಿದ್ರು ನನಗೆ. ನಮ್ಮ ಕಾದ್ರವ್ರ ಹತ್ರ ಹೇಳಿ ಅಥವಾ ಇನ್ನೊಬ್ಬರ ಹತ್ರ ಹೇಳಿ ನನ್ನ ಬ್ರೇಕ್ ಮಾಡ್ತಿದ್ರು. ಆದರೆ ಒಳ್ಳೆಯ ಮನಸ್ಸಿನಲ್ಲಿ ನಾನು ಈ ಕಡೆ ಬಂದುಬಿಟ್ಟು ಅಲ್ಲಿ ಏನೆಲ್ಲ ಮಾಡಿದ್ದೇನೆ, ಅಲ್ಲಿ ನನ್ನನ್ನು ನಾನು ಹೊಗಳಿಕೊಳ್ಳೋದಲ್ಲ, ಆ ಕುಗ್ರಾಮದಲ್ಲಿ ಒಂದು ಹೈಸ್ಕೂಲ್ ಬೇಕಂದಲ್ಲಿ ಸತತ ಪ್ರಯತ್ನ ಮಾಡಿ ಸಾಧಾರಣ 2016ರಲ್ಲಿ ನಾವು ಒಂದು ಹೈಸ್ಕೂಲ್ನ ಪ್ರಾರಂಭ ಮಾಡಿದ್ದೀವಿ. ಇವತ್ತಿಗೆ 6-7 ವರ್ಷಗಳಾಯಿತು. ಕನ್ನಡ ಮೀಡಿಯಮಲ್ಲಿ ಓದಿದಂಥ ಮಕ್ಕಳು ಒಳ್ಳೆಯ ಸ್ಟ್ಯಾಂಡರ್ಡ್ ಆಗಿ ಸಾಧಾರಣ 95, 96, 92%, ಈ ಸಲ 92% ಬಂದಂಥ ಹುಡುಗಿ ಕೂಡ ಇದ್ದಾರೆ. ಅಂಥ ಏರಿಯಾದಿಂದ ಬಂದವನು ನಾನು. ಮತ್ತು ಮಕ್ಕಳ ಸಂಖ್ಯೆ ಕೂಡ ಸಾಧಾರಣ 300-350 ಇದ್ದಂಥದ್ದಲ್ಲಿ. ಇಲ್ಲಿ ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಆದರೆ ನಮ್ಮದು ಸಿಟಿ ಏರಿಯಾ ಮತ್ತು ಕುಂಪಲ ಎಂಬುದು ಐತಿಹಾಸಿಕ ಇರುವಂಥ ಹೆಸರಿನ ಇರುವಂಥ ಶಾಲೆ. ಇಲ್ಲಿ ಶಾಲೆಯನ್ನು ಸಾಧಾರಣ ನಾನು ವೀಕ್ಷಣೆ ಮಾಡಿದಾಗ ಮಕ್ಕಳಿದ್ದಾರೆ, ಇಲ್ಲಂತಿಲ್ಲ, ಮಕ್ಕಳು ಇದ್ದಾರೆ. ಹೋಗುವಂಥ ಮಾಧ್ಯಮ ಬೇರೆ ಆಗಿದೆ. ಅದಿನ್ನು ಮನೆವಾರ ಇದು ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಆದರೆ ಕನ್ನಡ ಮೀಡಿಯಂನಲ್ಲಿ ಓದಿದವರು ಇವತ್ತು ದೊಡ್ಡ ದೊಡ್ಡ ಜನ ಆಗಿದ್ದಾರೆ. ಇಂಗ್ಲೀಷ್ ಮೀಡಿಯಂ ಓದವರು ಅವರದೇ ಬೇರೆ ವೃತ್ತಿ ಜೀವನಕ್ಕೆ ಹೋಗ್ತಾರೆ ಹೊರತು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದು ಬಹಳ ಕಡಿಮೆ. ಹಾಗೆ ನನಗೆ ಅನಿಸಿದಾಗ ಇಲ್ಲಿ ಮಕ್ಕಳ ಕೊರತೆ ಇದೆ. ನಮಗೆ ಬೇಕಾಗಿದ್ದು ಮಕ್ಕಳು ಮೇನ್. ನಮಗೆ ಮಕ್ಕಳೇ ದೇವರು. ಆ ಮಕ್ಕಳನ್ನು ದೇವರ ರೀತಿ ನೋಡುವವರು ನಾವು. ಆದರೆ ಇಲ್ಲಿ ಆ ದೇವರ ಸಂಖ್ಯೆ ಕಡಿಮೆ ಆದಾಗ ನಮಗೆ ಸ್ವಲ್ಪ ಬೇಸರನೂ ಆಯಿತು. ಯಾಕಂದರೆ ಇಲ್ಲಿ ಸಿಟಿ ಕಾಂಪಿಟೇಷನ್ ಇದೆ, ಇಲ್ಲ ಅಂತ ಇಲ್ಲ. ಈಗ ಸಾಧಾರಣ ಇಂಗ್ಲೀಷ್ ಮೀಡಿಯಮ್ ಹೋಗುವಾಗ ಡೊನೇಷನ್ ಕೊಟ್ಟು ಸಾಧಾರಣ 10ನೇ ಕ್ಲಾಸ್ ಬರುವಾಗ ಸಾಧಾರಣ ಲಕ್ಷ ಡೊನೇಷನ್ ಕೊಡುವರು. ಆದರೆ ನಮ್ಮ ಕನ್ನಡ ಮೀಡಿಯಮಲ್ಲಿ ಡೊನೇಷನ್ ಇಲ್ಲ. ಆದರೆ 10ನೇ ಕ್ಲಾಸಿಗೆ ಬರುವಾಗ ಅವರು ಲಕ್ಷ ಸಂಪಾದನೆ ಮಾಡುವಂಥ ವೃತ್ತಿಗೆ ಹೋಗುವರು. ಹಾಗೆಯೇ ನಾನು ಇವತ್ತು ಬಂದ ಮೇಲೆ ನಮ್ಮ ಊರಿನಲ್ಲಿ ಇರುವಂಥ ಸಂಘ ಸಂಸ್ಥೆ ತುಂಬ ಇದೆ. ಅದೊಂದು ಖುಷಿಯಾಗಿದೆ ನನಗೆ. ಈ ಸಂಘ ಸಂಸ್ಥೆಯವರು ಅವರ ಉದ್ದೇಶ ಎಂಥದ್ದು? ಈ ಸಂಘ ಸಂಸ್ಥೆ ಕಟ್ಟುವಂಥ ಉದ್ದೇಶ ಎಂಥದ್ದು? ಸಮಾಜ ಸೇವೆ ಮಾಡಬೇಕು, ಊರನ್ನು ಉದ್ಧಾರ ಮಾಡಬೇಕು, ಅಥವಾ ಯಾರಾದರೂ ಆರ್ಥಿಕ ಸ್ಥಿತಿಯಲ್ಲಿ ಕಡಿಮೆ ಇದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು ಅಲ್ವಾ? ಆ ಸಹಾಯವನ್ನು ನಮ್ಮ ಶಾಲೆಗೆ ಆರಂಭ ಮಾಡಬಾರ್ದು. ಈಗ ಇಲ್ಲಿರುವಂಥ ಮಕ್ಕಳು ನಮ್ಮ ಏರಿಯಾ, ನಮ್ಮ ಶಾಲೆ, ನಮ್ಮ ಕುಟುಂಬ, ನಮ್ಮ ಸಮುದಾಯ. ಆಗ ನಮ್ಮ ಸಮುದಾಯದಲ್ಲಿ ಇರುವಂಥ ಶಾಲೆಯನ್ನು ನಾವು ಉಳಿಸಿಕೊಳ್ಳೋದು ಮತ್ತು ನಮ್ಮ ಈ ಏರಿಯಾದ ಪ್ರಥಮ ಪ್ರಜೆಗಳಿಗೆ ಉಳಿಸಿಕೊಳ್ಳುವಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ನಾನು ಇವತ್ತು ಕಳೆದ ಸರಿ ಕರೆಯುವವನು ನಮ್ಮ ಕೊಂಡೆ ಇವರು ಇಲ್ಲಿ ಜಾತ್ರೆ ಇದ್ದ ಕಾರಣ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆದ ಕಾರಣ ನಾವು ಈ ದಿವಸ ಕರೆದು, ಇದಕ್ಕಿಂತ ಮೊದಲೇ ನಾವು ಕರಿಬೇಕಾಗಿತ್ತು. ಯಾಕಂದರೆ ಮಕ್ಕಳ ಸಂಖ್ಯೆ ಸೋಲಿಗೆ ಆಗಬೇಕಾಗಿತ್ತು. ಆದ ಕಾರಣ ಈ ದಿವಸ ಕರೆದದ್ದು. ಹಾಗೆಯೇ ಇಲ್ಲಿರುವಂಥ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಸೇರಿಸಬೇಕು, ಶಾಲೆಗೆ ಬೇಕು. ಈಗ ಅದಲ್ಲದೆ ನಾನು ನೀರಿನ ಬಗ್ಗೆ ಒಂದು ಸಮಸ್ಯೆ ನಮ್ಮಲ್ಲಿ ತುಂಬ ಐತಿ. ಇಲ್ಲಿ ಬಂದ ಮೇಲೆ ಒಂದು ಕಂಡುಕೊಂಡದ್ದು ಜಟಿಲವಾದಂಥ ಸಮಸ್ಯೆ, ನೀರಿನ ಸಮಸ್ಯೆ. ಅದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಅದರ ಬಗ್ಗೆ ಪ್ರವೀಣ್ ಸರ್ ಕೂಡ ಬೆಳಿಗ್ಗೆ ಹೇಳಿದ್ರು, ಅದು ಈಗ ವ್ಯವಸ್ಥೆ ಆಗಿದೆ ಅಂತ ಹೇಳ್ಕೊಂಡು ಖುಷಿ ಆಯ್ತು ನನಗೆ. ಅದಕ್ಕಿಂತ ಮೊದಲು ಕೂಡ ಹೇಳಿದ್ದಾರೆ ಹೀಗೆ ಆಗ್ತದೆ ಅಂತೇಳಿ. ಆದರೆ ಅದರ ತನಕ ನಾವು ತುಂಬ ಕಷ್ಟಪಡ. ಯಾಕಂದರೆ ನಮ್ಮ ಶಾಲೆಯಲ್ಲಿ ಬಿಸಿ ಊಟ ಕಾರ್ಯಕ್ರಮ ಇದೆ. ಅಡುಗೆ ಮಾಡಬೇಕಾದ್ರೆ ನೀರು ಬೇಕಾಗಿತ್ತು. ಅದರಲ್ಲೂ ಕೂಡ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ನಮ್ಮದೇ ಆಗ್ತದೆ. ನೀರು ಅಂತ ಹೇಳ್ಕೊಂಡು ಎಲ್ಲ ಕಡೆದು ಅಥವಾ ಟ್ಯಾಂಕರ್ ನೀರು ಉಪಯೋಗ ಮಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವೆ. ಆದರೂ ನೀರಿಲ್ಲದ ಸಮಯದಲ್ಲಿ ಈಗ ಕಾಲದಲ್ಲಿ ಆಚೆ ಸಲ ಒಂದು ವಾರ ನೀರಿರಲಿಲ್ಲ ನಮಗೆ. ಮತ್ತು ನಮ್ಮ ಪಕ್ಕದ ಕೆಳಗಿನ ಮನೆಯವರಿಂದ ನೀರು ಹೊತ್ತು ನಮ್ಮ ಅಡುಗೆ ಮಾಡಿ ಕೊಟ್ಟಿದ್ದು ಉಂಟು. ನಂತರ ನಮ್ಮ ಇವರು
ಪ್ರವೀಣ್ ಅವರು ಕೂಡ ಟ್ಯಾಂಕಲ್ಲಿ ನೀರು ಕಳಿಸಿದ್ದಾರೆ, ಖುಷಿಯಾಗಿದೆ ಆಯ್ತಾ. ಆದರೆ ಅದು ಹಾಗೆಯೇ ಮುಂದುವರೆದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಅವರು ಇವತ್ತು ಅದಕ್ಕೆ ಸರಿಯಾದ ಉತ್ತರ ಹಾಗೆಯೇ ನಮಗೆ ಅದಕ್ಕಿಂತ ಮೊದಲು ಮಕ್ಕಳ ಸಂಖ್ಯೆ ಏರ್ಬೇಕು ಇಲ್ಲಿ ಇನ್ನೊಂದು ಸರಿ 8ನೇ ಕ್ಲಾಸಲ್ಲಿ ನಾವು ಇಲ್ಲಿ ಓದಿದ ತಕ್ಷಣ ಆ ಮಕ್ಕಳು ಕುಂಪಳದ ಬೇರೆ ಎಲ್ಲ ಶಾಲೆಗೆ ಹೋಗ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಅವರ ತಮ್ಮ ತಂಗಿಯರಿದ್ರೆ ಅವರನ್ನು ಕೂಡ ಒಟ್ಟಿಗೆ ಕೊಂಡು ಹೋಗ್ತಾರೆ. ಅವರಿಗೆ ನಾವು ಎಷ್ಟು ಮನವರಿಕೆ ಅಲ್ಲಿ ತನಕ ನಮ್ಮ ಶಾಲೆಯ ಮೇಲೆ ಎತ್ತಿ ಚಂದ ಮಾತಾಡ್ತಾರೆ. ಆ ಮಗು ಹೋದಾಗ ಅವರು ಇಲ್ಲಿಗೆ ಕಳಿಸಿ ಒಂದು ವರ್ಷದ 2 ವರ್ಷ ಇರುವಂಥದ್ದು ಇಲ್ಲಿ ಕಳಿಸಿ ಇಲ್ಲ ಅದು ಅವರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಬರ್ಲಿಕ್ಕೆ ಕಷ್ಟ ಆಗ್ತದೆ ಅನ್ನೋದು. ಇಂಥ ಪ್ರದೇಶದಲ್ಲಿ ಅಂತ ಏನು ತೊಂದರೆ ಇಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಹಾಗೆ ಮನವರಿಕೆ ಮಾಡಿದ್ರು ಕೂಡ ಬರ್ತಾ ಇಲ್ಲ. ಎರಡನೇದಾಗಿ ಇನ್ನೊಂದು ಇಂಗ್ಲಿಷ್ ಮೀಡಿಯಂದು ವ್ಯಾಮೋಹ, ಅದು ಯಾಕೆ ಬರ್ತದೆ ಅಂತ ಗೊತ್ತಿಲ್ಲ. ನಾವು ಹೇಳ್ತಾ ಇದ್ದೇವೆ ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ಲ, ನಾವು ಕನ್ನಡ ಮೀಡಿಯಂ, ಆದರೆ ತರಗತಿಗೆ ಇಂಗ್ಲಿಷ್ ಉಂಟು ನಮ್ಮಲ್ಲಿ. ಈಗ ಆಲ್ರೆಡಿ ಈಗ ಒಂದು ಪ್ರಾಜೆಕ್ಟ್ ಮಾಡಿದ್ದೇವೆ, ನಾವು ಇಲ್ಲಿ ಸ್ಪೋಕನ್ ಇಂಗ್ಲಿಷ್ ಮಾಡುವ ಅಂತೇಳಿ ಒಂದು ಟೀಚರ್ ಇಟ್ಟು ಸ್ಪೋಕನ್ ಇಂಗ್ಲಿಷ್ ಮಕ್ಕಳಿಗೆ ಓದಲಿಕ್ಕೆ ಬರಬೇಕು, ಮಾತಾಡಲಿಕ್ಕೆ ಬರಬೇಕು, ಮೇಯ್ನ್ ಮಾತಾಡಲಿಕ್ಕೆ ಟಾಕಿಂಗ್ ಪವರ್ ಬರಬೇಕು, ಎರಡನೇದು ಬರೀಲಿಕ್ಕೆ ಬರಬೇಕು. ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತಿದ್ದೀವಿ ಸರ್. ಹಾಗೆ ಈ ಸಮಸ್ಯೆಗಳು ಇದು ಮಾಡಲಿಕ್ಕೆ ಈ ನಾನು ಯುವ ಶಕ್ತಿಯನ್ನು ಇವ್ರನ್ನೆಲ್ಲ ಕರೆದದ್ದು ಸರ್. ಹಾಗೇನೆ ಈ ನಮ್ಮ ಇಂದಿನ ಈ ಉಚಿತ ಪುಸ್ತಕ ವಿತರಣೆ ಅದು ಕೂಡ ದಾನಿಗಳು ಅವರನ್ನು ಕೂಡ ಒಂದು ಗುರುತಿಸಬೇಕು. ಮತ್ತು ನೀರಿನ ಟ್ಯಾಂಕ್ ಕೊಟ್ಟವರು ಆ ಕಾರ್ಯಕ್ರಮ ಇದರೊಟ್ಟಿಗೆ ಜೋಡಿಸಿದ್ದೇನೆ ಸರ್. ಹಾಗೆಯೇ ನಮಗೆ ಕೊರತೆ ಇರುವಂಥದ್ದು ಕೂಡ ಕೆಲವು ಪಟ್ಟಿ ಮಾಡಿದ್ದೇನೆ ಸರ್. ಲೈಟಾಗಿ ಹೇಳ್ತೇನೆ, ನಿಮಗೆ ಹೋಗಿ ಟೈಮ್ ಆಗೋದು. ಒಂದನೇದಾಗಿ ಮಕ್ಕಳು ಊಟ ಮಾಡೋ ಒಂದು ಚಾವಣಿದೊಂದು ವ್ಯವಸ್ಥೆ ಆಗಬೇಕು. ನಾನು ಪಟ್ಟಿ ಮಾಡ್ತಾ ಇದ್ದರೆ ಯಾವುದು ಆಗ್ತದೆ ನಮಗೆ, ಈ ಸಂಘ ಸಂಸ್ಥೆಯವರು ಇದ್ದೀರಿ, ತಾವು ಇದ್ದೀರಿ ಸರ್, ಅದು ಯಾವುದು ಆಗ್ತದೆ ನಮಗೆ ಇದು ಮಾಡಿ ಇದೇ ಬೇಕು ಅಂತ ನಾವು ಕೇಳಿದ್ರೆ ಕೊಟ್ಟದ್ದು ನಾವು ದೇವರ ಪ್ರಸಾದ ಅಂತೇಳಿ ತಗೊಳ್ತೀವಿ ಸರ್. ಒಂದನೇದಾಗಿ ಚಾವಣಿ ಮತ್ತು ಇಂಟರ್ಲಾಕ್ ಇದು ಮಾಡಿದ್ದೇವೆ. ಮತ್ತು ಇನ್ನೊಂದು ವಿಷಯ ಹೇಳಲಿಕ್ಕೆ ಖುಷಿ ಪಡ್ತೇನೆ, ನಮ್ಮಲ್ಲಿ ಹೈಟೆಕ್ ಸ್ಮಶಾನ ಆಗ್ತದೆ ಅಂತ ಹೇಳ್ತಾರೆ. ಸ್ಮಶಾನ ಅಂದರೆ ದೇವಾಲಯದ ಹಾಗೆ, ಅಂದರೆ ಶಿವನ ವಾಸಸ್ಥಳ ಇದರಲ್ಲಿ ಅದು ಹೈಟೆಕ್ ಆಗುವಾಗ ನಾವು ಜೀವಂತವಾಗಿ ಇಲ್ಲಿರುವಂಥ ದೇವಸ್ಥಾನ ಅಂದರೆ ಇದು ಎಲ್ಲರಿಗಿಂತ ದೇವಸ್ಥಾನ, ಇದು ಆ ದೇವಸ್ಥಾನ ಸ್ವಲ್ಪ ಹತ್ತಿರ ಬರಬೇಕು ಅಂತ ನನ್ನ ಆಸೆ ಸರ್. ಹಾಗೆಯೇ ಒಂದು ಕಾಂಪೌಂಡು ಅದಕ್ಕೆ ಬೇಕಂದ್ರೆ ಈಗ ಸ್ಮಶಾನ ಅಂದ ತಕ್ಷಣ ಗಾರ್ಡನ್ ಬೆಳೆಲ್ಲ ಆಗಬೇಕು ಉಂಟು. ಹಾಗೆಯೇ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಅದರ ಸ್ವಲ್ಪ ಆದರೂ ನಮಗೆ ಬರಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಹಾಗೆಯೇ ನೀರಿನ ವ್ಯವಸ್ಥೆ ಅದು ಈಗ ನೀವು ಈಗಾಗಲೇ ಹೇಳಿದ್ದೀರಿ. ಆಮೇಲೆ ಕುಡಿಯುವ ನೀರಿನ ಫಿಲ್ಟರ್, ಆಮೇಲೆ ಶಾಲೆಗೆ ಕಂಪ್ಯೂಟರ್ ಮತ್ತೊಂದು ಪ್ರಿಂಟರ್, ಆಮೇಲೆ ಒಂದು 100 ಚೇರ್, ಇಷ್ಟು ನಾವು ಮತ್ತು ಸೌಂಡ್ ಬಾಕ್ಸ್ ಸೆಟ್ ಇಷ್ಟೊಂದು ನಾನು ಇದು ಮಾಡಿದ್ದೇನೆ. ನಮಗೆ ಬೇಕು ಅದ್ರ ಜೊತೆಗೆ ಅವರು ಕೊಡುವವರು ಕೊಡ್ತಾರೆ, ಯಾರನ್ನ ಕೇಳ್ಬಿಟ್ಟು ನಾವು ಕೇಳಲಿಕ್ಕೆ ತಯಾರಿದ್ದೀವಿ. ಆದರೆ ಮಕ್ಕಳ ಸಂಖ್ಯೆ ಅದಕ್ಕೆ ಅಡ್ಡ ಬರ್ತಾ ಉಂಟು. ಅದಕ್ಕೆ ಊರವರೆಲ್ಲ ಬಂದಿದ್ದೀರಿ, ನಿಮ್ಮ ಹತ್ತಿರದಲ್ಲಿ ಯಾರು ಬೇರೆ ಶಾಲೆಗೆ ಹೋಗ್ತಾರೆ ದಯವಿಟ್ಟು ಅವರಿಗೆ ಪ್ರೋತ್ಸಾಹಿಸಿ ನಮ್ಮ ಶಾಲೆಗೆ ಬರುವಾಗೆ ಮಾಡಿ. ಹಾಗೆ ಅಂತೇಳಿ ನನ್ನ ಪ್ರಾಸ್ತಾವಿಕ ಭಾಷಣ ಸಣ್ಣದಾಗಿ ಮುಗಿಸ್ತೇನೆ. ಅಡುಗೆ ಸಿಬ್ಬಂದಿಯಾಗಿ ನಮ್ಮಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಶ್ರೀಮತಿ ಸೀತಕ್ಕ ನಮ್ಮ ಮಕ್ಕಳಿಗೆ ಎಲ್ಲ ವರ್ಷ ಶಾಲೆಗೆ ಕ್ಲಬ್ ಸಮಯಕ್ಕೆ ಬಂದು ಎಲ್ಲ ರೀತಿಯ ಬಿಸಿ ಊಟವನ್ನು ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಹಾಗೆ ಶ್ರೀಯುತ ಗಣೇಶ್ ಇವರು ಬಗಂಬಿಲ ಅವರು ಮಗುವಿನ ಪೇರೆಂಟ್ ಆಗಿ ನಾವು ಹೀಗೆ ನೀರಿನ ಸಮಸ್ಯೆ ಅಂತ ಹೇಳುವಾಗ ಅವರನ್ನು ಗುರುತಿಸಿ ಗೌರವಿಸ್ತೇವೆ. ಬೆಂಬಿಡದೆ ಈ ಸತಿ ರಜೆಯಲ್ಲಿ ಸಹ ಮತ್ತೊಮ್ಮೆ ಕನ್ಸಲ್ಟ್ ಆಗಿ ಕೊಟ್ಟೆ. ಹಾಗಾಗಿ ಪುಸ್ತಕಗಳನ್ನು ವ್ಯವಸಾಯ ಸೇವಾ ಸಂಘದ ವತಿಯಿಂದ ಕೊಟ್ಟಿದ್ದಾರೆ. ಮತ್ತು ಉಳಿದ ಎಲ್ಲ ಲೇಖನ ಸಾಮಗ್ರಿಗಳನ್ನು ಏನಿದೆ ಅದೆಲ್ಲ ಶ್ರೀಯುತ ಕೃಷ್ಣ ಶೆಟ್ಟಿ ಅವರು ಅವರ ಇದರಿಂದ ನಮಗೆ ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ಒಂದು ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ಮತ್ತು ಸೀತಕ್ಕನಿಗೆ ಮತ್ತು ಗಣೇಶನ ಶ್ರೀಮತಿಯವರಿಗೆ ಸನ್ಮಾನ ಕಾರ್ಯಕ್ರಮ, ಜೊತೆಗೆ ಒಟ್ಟು ಸಂಘ ಸಂಸ್ಥೆಗಳನ್ನು ಸೇರಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಮಾಡಿರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಪ್ರಭಾರ ವಸಂತರಯ್ಯ ಅವರಿದ್ದಾರೆ. ಅದೇ ರೀತಿ ಈ ಭಾಗದ ಈ SDMC ಕಮಿಟಿ ಅಧ್ಯಕ್ಷರಾದ ಯೋಗೀಶ್ ಆಚಾರ್ಯ ಇದ್ದಾರೆ. ನಮ್ಮ ಈ ಭಾಗದ ಕೌನ್ಸಿಲರ್ ಕಿಶೋರ್ ಇದ್ದಾರೆ. ಅದೇ ರೀತಿ ಮಾಜಿ ನಗರ ಸಭಾ ಸದಸ್ಯರಾದ ದಯಾನಂದ ಕೋಟು, ಅದೇ ರೀತಿ ಮಾಜಿ ಪಂಚಾಯತ್ ಸದಸ್ಯರಾದ ಜಲಜಕ್ಕ, ಪ್ರತಿಮಾ ಟೀಚರ್, ಉಮಾ ಟೀಚರ್, ಕವಿತಾ ಟೀಚರ್, ಟೀಚರ್ ಮತ್ತು ಸೇರಿರುವಂಥ ಎಲ್ಲ ಆತ್ಮೀಯರೇ, 1994ಕ್ಕೆ ನಮ್ಮ ಒಂದು ದೊಡ್ಡ ಹೋರಾಟದ ಕಾರಣಕ್ಕೋಸ್ಕರ ಈ ಶಾಲೆ ಮತ್ತು ಸ್ಮಶಾನ ಸಿಕ್ಕಿತು. ಆ ದಿವಸ ಬೇರೆ ಬೇರೆ ಚರ್ಚೆ ಆಗ್ತಾ ಇತ್ತು. ಇದು ಈ ಜಾಗ ಬೇರೆ ಇದಕ್ಕೆ ಹೋಗಬೇಕು, ಇಲ್ಲಿ ಆಗಬಾರ್ದು, ಈ ಥರ ಎಲ್ಲ ಹೋರಾಟ ಇತ್ತು. ಈ ಜಲದಕ್ಕೆಲ್ಲ ಇದ್ದರು. ಆವಾಗ ಜಯರಾಮ್ ಶೆಟ್ಟಿ MLA ಆಗಿದ್ದರು. ಆವಾಗ ಇದು ಶಾಲೆಗೂ ಸಿಗೋದಿಲ್ಲ, ಸ್ಮಶಾನಕ್ಕೂ ಸಿಗೋದಿಲ್ಲ ಎನ್ನುವ ಫೈನಲ್ ಹಂತಕ್ಕೆ ಬಂದಾಗಿತ್ತು. ಆವಾಗ ನಾನು ಬೆಳಿಗ್ಗೆ 8-8:30 ಗಂಟೆಗೆ ನಾನು ಜಯರಾಮ್ ಶೆಟ್ಟಿಗೆ ಆವಾಗ MLA ಆಗಿದ್ದವರಿಗೆ ಫೋನ್ ಮಾಡಿ ಹೇಳಿದೆ, ಅಕಸ್ಮಾತ್ ಇದು ಶಾಲೆ ಸ್ಮಶಾನಕ್ಕೆ ಜಾಗ ಸಿಗದಿದ್ದರೆ ಇನ್ನು ಮುಂದಕ್ಕೆ ನಾನು ಯಾವುದೇ ಆ್ಯಕ್ಟಿವಿಟಿ ಸಿಗಲಿಲ್ಲ, ನಾನು ನಿಮ್ಮೊಟ್ಟಿಗೆ ಯಾವುದೇ ಕಾರಣಕ್ಕೆ ಬರೋದಿಲ್ಲ, ಈ ಕುಂಪಲ ಬಗಂಬಿಲ ಪರಿಸರ ಬಂದ್, ನಾವು ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ ಅಂತ ಹೇಳಿ. ನನಗೆ ಭಾರಿ ಬೇಜಾರಾಯಿತು. ಒಂದು 10 ಗಂಟೆ ಆಗುವಾಗ ನನಗೆ ಕಾಲ್ ಮಾಡಿ ಹೇಳಿದರು, ಯಾಕೆಂದರೆ ದಯವಿಟ್ಟು ಮಾಡೋದು, ನೀವು ಅಷ್ಟು ಗಡಿಬಿಡಿ ಮಾಡಬೇಡಿ, 10 ಗಂಟೆಗೆ DC ಅವರನ್ನು 10:10ವರೆಗೆ DC ಅವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು. ನನಗೆ ಮೊನ್ನೆ ಅವರು ಈಗ ನಮ್ಮ ಕರ್ನಾಟಕ ರಾಜ್ಯದ ಸೆಕ್ರೆಟರಿ ಆಗಿದ್ದಾರೆ, ಅನಿಲ್ ಕುಮಾರ್, DC ಆಗಿದ್ದರು ಅವರು ಈ ಸ್ಪಾಟಿಗೆ ಇದೇ ಜಾಗಕ್ಕೆ ಬಂದು ಜಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟು ಆ ಸಂದರ್ಭದಲ್ಲಿ ಇವತ್ತು ಬಾಲಕೃಷ್ಣ ಮಂದಿರ ಆಗಿದ್ದಿದ್ರೆ ಅದಕ್ಕೆ ಕಾರಣ ಈ ಹೋರಾಟದಿಂದಾಗಿ ಆ ಮಂದಿರ ಆದದ್ದು. ನಾನು ಆ ಸಂದರ್ಭದಲ್ಲಿ ಒಟ್ಟು ಇಡೀ ಊರಲ್ಲಿ ಒಂದು ಹೆಚ್ಚು ಕಡಿಮೆ 300-400 ಜನ ಸೇರಿಸಿದ್ದೆ. ಇಡೀ ಊರನ್ನು ಸೇರಿಸಿದ್ದೆ. ಎಷ್ಟು ಜನ ಇದ್ದಾರೆ ಅವರನ್ನೆಲ್ಲ ಇಲ್ಲಿ ತರಿಸಿ ಒಂದು ಹೋರಾಟ ಮಾಡಿದ್ದೆ. ಆವಾಗ ಅವರು 1 ಎಕರೆ ಜಾಗ, ಇವರೆಲ್ಲ ನಮ್ಮ ಐತಪ್ಪನ್ನ ಮತ್ತು ಇಸ್ಮಾಯಿಲಕ್ಕೆ ತುಂಬ ಜನ ಇದ್ದರು. ಆವಾಗ ಅವರ ಇದೊಂದು ಶಾಲೆ ಆಗಬೇಕು ಅಂತ ಇತ್ತು. ಕೆಳಗೆ ನಾವು ಅಂಗನವಾಡಿಗೆ ಎಲ್ಲಿ ಉಂಟು ಅದೇ ಶಾಲೆ ಇತ್ತು. ಈ ಶಾಲೆ ಇದು ಆ್ಯಕ್ಚುಲಿ ಇದು ಕೋಟೆಗಾರಲ್ಲ, ಇದು ಸೋಮೇಶ್ವರ, ಆದರೂ ಕೂಡ ಕೋಟೆಗಾರದ್ದು ಶಾಲೆ. ಆ ಸಂದರ್ಭದಲ್ಲಿ ಅವರು ಸ್ಪಾಟಲ್ಲಿ ಬಂದು 1 ಎಕರೆ ಶಾಲೆಗೆ 75 ಸೆನ್ಸ್ ಸ್ಮಶಾನಕ್ಕೆ ಅಂತ ಆವಾಗಲೇ ಆರ್ಡರ್ ಮಾಡಿದ್ರು. ಅದು ನನ್ನ ಮಟ್ಟಿಗೆ ಒಂದು ಇತಿಹಾಸವೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸ್ಪಾಟಿಗೆ ಬಂದು ಆವಾಗಲೇ ಜಾಗ ಇದು ಆರ್ಡರ್ ಮಾಡಿರುವಂಥದ್ದು ಆವಾಗ ಫಸ್ಟ್. ಇವಾಗ ತುಂಬ ಆಗಿರ್ಬೋದು. ಆ ಕಾರಣದಿಂದಾಗಿ ಈ ಶಾಲೆ ಆಗಿದೆ, ಆ ಸ್ಮಶಾನ ಆಗಿದೆ, ಇಲ್ಲಿ ವ್ಯವಸ್ಥೆ ಆಗಿದೆ. ಅದು ನಮ್ಮ ಊರಿಗೆ ಲಾಭ ಆಗಿದೆ. ಇಲ್ಲಿ ಬಂದವರನ್ನು ಈಗ 3 ಘಟ್ಟದಲ್ಲಿ ಯಾರಾದರೂ ಒಂದು ಸ್ವಲ್ಪ ನೀರು ಕುಡಿತಾರಂತಾದರೆ ಇದು ಕಾರಣ. ನಾನು DC ಅವರನ್ನು ಬಿಡಲಿಲ್ಲ, ಇಲ್ಲಿಂದ ನಡ್ಕೊಂಡು 3 ಘಟ್ಟ ಅಲ್ಲಿ ನಮ್ಮ 3 ಘಟ್ಟ ಪಲ್ಲಕ್ಕನ್ನು ಕರ್ಕೊಂಡು ಹೋಗಿದ್ದೇನೆ. ಬನ್ನಿ, ನೀವು ಬಂದದ್ದೇ ಅಪರೂಪ, ಇಲ್ಲಿ ನೀವೆಲ್ಲ ಸಮಸ್ಯೆ ನೋಡಬೇಕು ಅಂತ ಇಲ್ಲಿಂದ ಕರ್ಕೊಂಡು ಹೋಗಿ ರಸ್ತೆ, ನೀರು ಎಲ್ಲ ತೋರಿಸಿದ್ರು. ಆವಾಗ ಅವರಲ್ಲಿ ಬಾವಿ ಮಾಡಲಿಕ್ಕೆ 4 ಲಕ್ಷ ರೂಪಾಯಿ ಕೊಟ್ಟಿದ್ರು. ಆ ಬಾವಿದ್ದೇ ನೀರು ಇವತ್ತು 3 ಘಟ್ಟದಲ್ಲಿ ಎಲ್ಲರೂ ಕುಡಿಯೋದು. ಆ ಬಾವಿದ್ದೇ ಅದು ಯಾರಿಗೆ ಎಷ್ಟು ಜನರಿಗೆ ಗೊತ್ತುಂಟ ಇಲ್ಲೋ ಗೊತ್ತಿಲ್ಲ, ಆದರೆ ಮಾಡಿದವಾದರೆ ಹಿಂದೆ ಇದ್ದವ ನಾನು. ಆ ಕಾರಣದಿಂದಾಗಿ ಈ ಶಾಲೆ ಆದದ್ದು. ಈ ಶಾಲೆ ಮೇಲೆ ಸ್ವಾಭಾವಿಕವಾಗಿ ನಮಗೆ ಮಾತ್ರ ಪ್ರೀತಿ ಉಂಟು. ನೀವೆಲ್ಲ ಪಟ್ಟಿ ಮಾಡಿ ಇಟ್ಟಿದ್ದೀರಿ. ಮಂದಿರಕ್ಕೆ 25 ವರ್ಷ, ಈ ಸಲ 25 ವರ್ಷ. ನೋಡುವ, ಏನಾದರೂ ಈ ಸ್ಮಶಾನ ಕೂಡ ನಿಮ್ಮ ಮನಸ್ಸಿಗೆ ಗೊತ್ತಿರಲಿ, 2 ಸಲ ಅದನ್ನು ಮಾಡಿ ಆಗಿದೆ. 2 ಸಲ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಿದ್ರೆ ಆಗ್ತದೆ. ನೋಡಿ, ಒಳ್ಳೇದಿದ್ದದಕ್ಕೆ ಅಲ್ಲ ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು, ಶಿಕ್ಷಕ ಪದವಿ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಕೂಡ ನಮ್ಮ ಬಗಂಬಿಲ ಶಾಲೆಯ ಟೀಚರ್, ಪ್ರತಿಮಾ ಟೀಚರ್ ಕೂಡ ಆ ಎತ್ತರಕ್ಕೆ ಹೋಗಲಿಲ್ವ? ಅದು ನಿಮ್ಮೆಲ್ಲರ ಸಹಕಾರ, ಈ ಶಾಲೆಯ ವಿದ್ಯಾರ್ಥಿಗಳ ಮತ್ತು ಪೋಷಕರ ಸಹಕಾರ ಕೂಡ ಉಂಟು. ಮತ್ತು ಅವತ್ತು ವೈಯಕ್ತಿಕವಾಗಿ ಅವರ ಚಟುವಟಿಕೆ ಕೂಡ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಅವರು ಆ ರೀತಿ ಪ್ರಶಸ್ತಿ ತಗೊಳ್ಳಿಕ್ಕಾಯಿತು. ಸತ್ಯನಾರಾಯಣ ಮಂದಿರದವರು ಈಗ ಅದರ ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳಿದ್ದಕ್ಕೆ ಈಗ ರಿನೋವೇಷನ್ ಮಾಡೋದು. ಇಲ್ಲದಿದ್ದರೆ ನಾನು ಮುಟ್ಟುವುದೇ ಇಲ್ಲ, ಅಷ್ಟು ಇದಾಗಿದೆ. ಯಾಕೆಂದರೆ ನೋಡಿ, ಶಾಲೆ ತುಂಬ ಕಡೆ ಸಿಗ್ತದೆ. ಈಗ ನೀವು ಹೇಳಿದಾಗೆ
ಈ ಶಾಲೆ ಬೇಡದಿದ್ರೆ ಇನ್ನೊಂದು ಶಾಲೆಗೆ ಹೋಗ್ತಾರೆ, ಅದೆಲ್ಲ ಹೋಗ್ತಾರೆ. ಆದರೆ ಸ್ಮಶಾನ ಅಂತಿಮ. ಅವ ಕೋಟಿದು ಮನೆ ಮಾಡಿದರೂ ಕೂಡ ಅವ ಲಾಸ್ಟ್ ಹೋಗ್ಬೇಕು ಅದೇ ಸ್ಮಶಾನಕ್ಕೇ ಹೋಗಬೇಕು. ಅವನೊಂದು ಕೋಟಿ ಹಣ ಉಂಟು ಅಂತ ಅವನು ಅಂದ್ಕೊಂಡೋಗಿ ಒಂದು ಮನೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಸ್ಮಶಾನಕ್ಕೆ ಹೋಗಬೇಕು. ಆ ಕಾರಣಕ್ಕೋಸ್ಕರ ನಾವೆಲ್ಲ ಅರ್ಥ ಮಾಡಿಕೊಂಡು ಅದರ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಒಂದು ಅಲ್ಲಿ ಕೆಳಗಡೆ ಬಸವ ಸಂವಿಧಾನದ ಶಿಲಾನ್ಯಾಸ ಮಾಡಿ ಇಲ್ಲಿ ಬಂದದ್ದು ನಾವು. ಈ ಶಾಲೆಗೆ ಏನೆಲ್ಲ ಸಹಕಾರ ಕೊಡಬೇಕು, ಇವರೆಲ್ಲ ಇದ್ದರು. ನಮ್ಮ ದಿವ್ಯಾ ಇವರೆಲ್ಲ ಮಹಿಳಾ ಮಂಡಳಿ ಕೂಡ ಆ್ಯಕ್ಟಿವ್ ಆಗಿ ಇವರೆಲ್ಲ ಕೆಲಸ ಮಾಡಿದ್ದಾರೆ. ಒಂದು 4 ಮಂದಿರ ಆಗಬೇಕಿದ್ರೆ ಇವರೆಲ್ಲ ಬಂದು ಅಲ್ಲಿ ಕೆಲಸ ಮಾಡಿ, ಅದು ಮಂದಿರ ಆದ ನಂತರ ಸತ್ಯನಾರಾಯಣ ಮಂದಿರ, ಇದೆಲ್ಲ ನಾವು ಒಟ್ಟೊಟ್ಟು ಕೆಲಸ ಮಾಡಿದ್ವಿ. ಖಂಡಿತ ಈ ಶಾಲೆ ನೀವು ಏನು ಹೇಳಿದ್ರು ಕೂಡ ಮಕ್ಕಳ ಸಂಖ್ಯೆ ಜಾಸ್ತಿ ಆಗದಿದ್ರೆ ಇದೆಲ್ಲ ವ್ಯರ್ಥ. ಏನಾದರೂ ಪ್ರಯೋಜನ ಜಿಲ್ಲಾ ಪಂಚಾಯತಲ್ಲಿ ಇದ್ದಾವ, ನಾನೆಲ್ಲ ನೋಡಿದ್ದೇನೆ. ಎಲ್ಲ ಕಟ್ಟಡ ಉಂಟು, ಎಲ್ಲ ವ್ಯವಸ್ಥೆ ಉಂಟು, ಆದರೆ ಮಕ್ಕಳಿಲ್ಲ. ಯಾರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ನಂದು ದೇವರ ದಯೆಯಿಂದ ನಮ್ಮದು ಸರ್ಕಾರಿ ಇದರಲ್ಲಿ ಸರ್ಕಾರಿ ಆರ್ ಟಿ ಸಿಯಲ್ಲಿ ನಮ್ಮ ಶಾಲೆದ ಹೆಸರು ಉಂಟು ಪುಣ್ಯಕ್ಕೆ. ತುಂಬ ಕಡೆಗೆ ಆಗಲಿಲ್ಲ, ನಾನು ಆವಾಗ ಹೋರಾಟ ಮಾಡಿದ್ದೇನೆ. ಎಲ್ಲ ಈಗ ಉದಾಹರಣೆಗೆ ಪಿಲಾರ್ ಶಾಲೆ ಉಂಟು, ನಾನೇ ಕಲಿತ ಶಾಲೆ, ಅದು ಸರಳರ ಹೆಸರಲ್ಲಿ ಉಂಟು. ಅವರಿಗೆ ಇಲ್ಲಿ ಸ್ಟೂಡೆಂಟ್ ಈಗ ಕಡಿಮೆ ಆಗಿದೆ, ಅವರ ಮನಸ್ಸಿಗೆ ಆಗ್ತದೆ ಎಕರೆ ಕಟ್ಟಲಿ ಜಾಗೆ ಲಕ್ಷದ ಧರ್ಮಕ್ಕೆ ಬಿಡಬೇಕಾದ್ರೆ ನಮಗೆ ಸಿಕ್ಕಿದ್ರೆ ಆಗ್ಬೋದು ಅಂತ ಕೆಲವು ಸಲ ಅನಿಸ್ತದೆ. ಎಷ್ಟೋ ಜನರಿಗೆ ಆಗಿ ಆದದ್ದುಂಟು. ಆದರೆ ನಮ್ಮ ಪುಣ್ಯ ಇದು ಸರ್ಕಾರಿ ಆರ್ ಟಿ ಸಿಯಲ್ಲೇ ಉಂಟು. ಆರ್ ಟಿ ಸಿಯಲ್ಲಿ ನಮ್ಮ ಹೆಸರೇ ಉಂಟು. ಅವಾಗಲೇ 2 ಕೂಡ ಕ್ಲಿಯರ್ ಆಗಿದೆ. ಇದರ ಮಧ್ಯದಲ್ಲಿ ಸ್ವಲ್ಪ ಜಾಗ ಬೇಡ, ಅದು ಕಂಪೌಂಡ್ ಹಾಕಿದ್ರೆ ಯಾರು ಮಾಡುದಿಲ್ಲ. ಮಾಡುದಾದ್ರೆ ನಾನು ಸ್ಮಶಾನವೇ ಇರ್ತಿರ್ಲಿಲ್ಲ, ನಿಮಗೆ ಗೊತ್ತಿರ್ಲಿ. ಸ್ಮಶಾನವೇ ಇಲ್ಲದ ಹಾಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಕೂಡ ಬಿಡ್ಲಿಲ್ಲ. ಆದ ನಂತರ ಇತ್ತೀಚೆಗೆ ಮತ್ತೆ ಆ ಜಾಗ ಯಾರು 20 ಸೆನ್ಸ್ ಜಾಗ ಉಂಟು ಅದರಲ್ಲಿ ಎಷ್ಟು ಅದು ಜಾಗ, ಅದು ಶಾಲೆಗೆ ಯಾರು ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತು ಇಲ್ಲಿಗೆ ನಾವೀಗ ಸ್ಮಶಾನಕ್ಕೆ ಬರೆದ ಬೋರಲ್ಲಿ ನೀರು ಸ್ವಲ್ಪ ಉಂಟು, ಅದರಲ್ಲಿ ಅದಕ್ಕೇನು ಹೆಚ್ಚು ಬೇಡ, ಅದರಿಂದ ಒಂದು ಪೈಪ್ ಲೈನ್ ಮಾಡಿ ಇದಕ್ಕೆ ಕೊಡುವ. ಹಿಂದೆ ಕೂಡ ನಾವು ನೀರಿನ ಸಮಸ್ಯೆ ಇದ್ದಾಗ ನಮ್ಮ ಸಾರ್ವಜನಿಕ ನೀರಿಂದ ಇದಕ್ಕೆ ಲೈನ್ ಮಾಡಿ ಎಲ್ಲ ಕೊಟ್ಟದ್ದುಂಟು. ಅದು ಶಾಲೆ, ನಮ್ಮದೇ ಶಾಲೆ, ಅದು ಕೋಟೆಗಾರ ಸೋಮೇಶ್ವರ ಅಂತ ನಮಗೆ ಭೇದ ಇಲ್ಲ, ಅದು ನಮ್ಮದೇ ಶಾಲೆ. ಮತ್ತು ಅದ ನೀರಿದ್ದು ಮಾಡಿಕೊಡುವ. ಮುಂದಕ್ಕೆ ಕಿಶೋರ್ ಏನಾದರೂ ಈ ಭಾಗದಲ್ಲಿ ಕೌನ್ಸಿಲರ್ ಆಗಿ ಬರ್ತಾರೆ, ಯಾವ ಥರ ಅವ್ರು ಬರ್ತಾರೆ, ಏನು ಡೌಟ್ ಇಲ್ಲ. ಚುನಾವಣೆ ಬಂದರೆ ಕ್ಯಾಂಡಿಡೇಟ್ ಆದರೆ ಅವರು ಗೆದ್ದು ಬರ್ತಾರೆ, ಅವ್ರು ನಿಮ್ಮೊಟ್ಟಿಗೆ ಇರ್ತಾರೆ. ಈ ಶಾಲೆಗೆ ಕೂಡ ನೋಡಬೇಕು ಅಂತ ನಾನು ಯಾವತ್ತೂ ಹೇಳ್ತೇನೆ. ಇದು ನಾವು ಭಾರಿ ಪ್ರಯತ್ನ ಮಾಡಿ ಸಿಕ್ಕಿದ ಜಾಗ ಮತ್ತು ನಮ್ಮ ಶಾಲೆ ಅಭಿವೃದ್ಧಿ ಆಗಬೇಕು. ಹೆಚ್ಚು ಬರೋದಿಲ್ಲ ಬರಲಿಕ್ಕೆ, ನಮಗೆ ಈಗ ಪುರ್ಸೋದಿಲ್ಲ, ಇಲ್ಲದಿದ್ದರೆ ನಾವು ಬರ್ತಾ ಇದ್ದೀವಿ. ಆದರೆ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ಜನಪ್ರತಿನಿಧಿಗಳ ಹತ್ರ ನೀವು ಕೇಳಿ, ಏನು ತೊಂದರೆ ಇಲ್ಲ. ನಮಗೆ MLA MP ಅವರು ಇವರು ಏನು ಅಂಥದ್ದೆಲ್ಲ ಏನಿಲ್ಲ, ಎಲ್ಲರದ್ದು ಸಹಕಾರ ಸಿಗಲಿ. ಎಲ್ಲ ಧರ್ಮದವ್ರದ್ದು ಸಹಕಾರ ಕೂಡ ನಮಗೆ ಸಿಗಲಿ, ಎಲ್ಲ ಜನಾಂಗದವ್ರದ್ದು ಕೂಡ ಸಹಕಾರ ಸಿಗಲಿ. ಇದನ್ನೊಂದು ಒಳ್ಳೆ ರೀತಿಯಲ್ಲಿ ನೀವು ಹೇಳಿದಾಗೆ ಹೈಟೆಕ್ ಮಾಡೋದಿದ್ರೂ ಕೂಡ ಒಂದು ಇವತ್ತಿನ ಜನ್ರೇಷನ್ಗೆ ಯಾವ ರೀತಿ ಬೇಕೋ ಅಷ್ಟು ಎಜುಕೇಷನ್ ಕೊಡುವಷ್ಟು ನಾವು ಇದನ್ನು ಮಾಡುವ. ಮುಂದೆ ಈ ನೀರಿನ ವ್ಯವಸ್ಥೆ ಮಾಡುವ. ಬೇರೆ ಈ ರಂಗಮಂದಿರ ಕೂಡ ನಾನು ಜಿಲ್ಲಾ ಪಂಚಾಯತ್ ಇವಾಗ ಮಾಡಿಸ್ಕೊಟ್ಟದ್ದು. ನಾನು ಆ ಸಂದರ್ಭದಲ್ಲಿ ಅದೆಲ್ಲ ಗೊತ್ತಿಲ್ಲ, ಏನೆಲ್ಲ ಆಗ್ತದೆ ಅದೆಲ್ಲ ಮಾಡಿಕೊಡುವಂಥ ಪ್ರಯತ್ನವನ್ನು ಆ ಸಂದರ್ಭದಲ್ಲಿ ನಾನು ಮಾಡಿಕೊಟ್ಟಿದ್ದೆ. ಮುಂದಕ್ಕೆ ಕೂಡ ಅಂಥ ಅವಕಾಶಗಳು ಬರಲಿ. ಅದೇ ನಿಮಗೆ ಬೇರೆ ಕೂಡ ಏನೆಲ್ಲ ಹೇಳಿದ್ರಿ ಅದರಲ್ಲಿ ಯಾವುದಾದ್ರೂ ಒಂದು ಕಿಸರ್ ಮಾಡಿಕೊಡುವ. ಇವರು ಇಷ್ಟೆಲ್ಲ ಪಟ್ಟಿ ಓದಿದ್ದಕ್ಕೆ ಇವರು ಮಾತಾಡಿಸಿದ ಓದೋದಂತ ಆಗೋದು ಬೇಡ, ನೀರಿದೊಂದು ಮಾಡುವ, ಇನ್ನೊಂದು ಯಾವುದಾದ್ರೂ ಮಾಡುವ. ಮತ್ತು ಇಲ್ಲಿ ಸತ್ಯನಾರಾಯಣ ಮಂದಿರ ಆಗಲಿ, ಮತ್ತು ಶಿವಶಕ್ತಿ ಮಿತ್ರ ಮಂಡಳಿ ಈ ಸಲ 25ನೇ ವರ್ಷ, ಮತ್ತು ಯುವಸೇನೆ ಆಗಿರ್ಬೋದು, ನಮ್ಮ ಇದು ಮಹಾದೇವಿ ಭಜನಾ ಮಂದಿರ ಆಗಿರ್ಬೋದು, ಬಗಂಬಲ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಎಲ್ಲರತ್ರ ಒಂದೊಂದು ಕೊಟ್ಟರೆ ನಿಮ್ಮ ಶಾಲೆದ್ದು ಏನು ಸಮಸ್ಯೆ ಅದೆಲ್ಲ ಫುಲ್ಫಿಲ್ ಆಗ್ತದೆ. ನಮ್ಮ ಹತ್ರ ಬಂದು ನಮ್ಮ ಅಧ್ಯಾಪಕರು ಅವರೆಷ್ಟು ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ, ಬಾಕಿ ಟೀಚರ್ಸ್ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ಅಷ್ಟೇ ಉತ್ಸಾಹದಲ್ಲಿ ನಮ್ಮ ಮಾಸ್ಟರ್ ಕೂಡ ಇದ್ದಾರೆ. ಅವರ ಉತ್ಸಾಹಕ್ಕೆ ನಾವು ಕೂಡ ಬೆನ್ನೆಲುಬಾಗಿ ನಾವೆಲ್ಲ ನಿಲ್ಲುವ. ಒಳ್ಳೆಯ ರೀತಿಯಲ್ಲಿ ಈ ಒಂದು ಶಾಲೆ ನಡೀಲಿಕ್ಕೆ ನಾವೆಲ್ಲ ಪೋಷಕರಾಗಿ ಸಂಘ ಸಂಸ್ಥೆಯವರು ಸಹಕಾರ ಮಾಡುವ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವು ಕರೆದದಕ್ಕೆ ಧನ್ಯವಾದ ಹೇಳಿ ನಾನು ಮುಂದಕ್ಕೆ ಕೂಡ ಇಲ್ಲಿಗೆ ಬರೆಸಿದ್ದೇವೆ. ಸಹಾಯ ಸಹಕಾರವನ್ನು ಕೇಳುವ. ಹಾಗೆ ಎಲ್ಲ ಸಂಘ ಸಂಸ್ಥೆಗಳು ಸಹ ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡು ಇನ್ನೂ ಸಹ ಏನಾದರೂ ಒಂದು ನಮ್ಮ ಶಾಲೆ ನಮ್ಮದೇ ಒಂದು ಶಾಲೆ ಅಂತೇಳಿ ತಿಳ್ಕೊಂಡು
ಒಳ್ಳೆಯ ಅನುದಾನಗಳನ್ನು ಮಾಡ್ತಾ ಇದ್ರೆ ನಾವು ಸಹ ತುಂಬ ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಆಗ್ತದೆ. ನಿಮ್ಮ ಸಹಕಾರ ಇನ್ನು ಮುಂದೆಯೂ ಇರಲಿ ಅಂತೇಳಿ ಈ ಶಾಲೆಯ ಮೇಲೆ ಅಭಿಮಾನ ಇರಲಿ ಅಂತೇಳಿ ಕೇಳಿಕೊಂಡು ನನ್ನ ಈ ಸಣ್ಣ ಮಾತನ್ನು ನಿಲ್ಲಿಸಿದ್ದೆ. ನಮ್ಮ ಮಕ್ಕಳು ಕೂಡ ಶೈಕ್ಷಣಿಕವಾಗಿ ಚೇತರಿಸಿಕೊಳ್ಬೇಕೆನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಈ ವರ್ಷ ವಿಶೇಷವಾಗಿ ಆಚರಿಸ್ತಾ ಇರುವಂಥದ್ದು ತುಂಬ ಅಭಿನಂದನಾರ್ಹ. ಜೊತೆಗೆ ಈ ವರ್ಷ ನನ್ನ ಶಾಲೆ ನನ್ನ ಕೊಡುಗೆ ಎನ್ನುವಂಥ ಒಂದು ಪರಿಕಲ್ಪನೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಇದೆ. ಪ್ರತಿಯೊಬ್ಬರು ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕಲಿತ ಶಾಲೆಗೆ ಎಲ್ಲರೂ ನಾವು ಕಲಿತ ಶಾಲೆಗೆ ನಮ್ಮಿಂದ ಆದಷ್ಟು ಕೊಡುಗೆಯನ್ನು ನೀಡುವಂಥದ್ದು ಈ ಒಂದು ಪರಿಕಲ್ಪನೆ.